ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ ಸರಣಿ ಕಾರ್ಯಕ್ರಮದಲ್ಲಿ ಈಗ ಎರಡನೇ ಕಾರ್ಯಕ್ರಮವನ್ನು ನಾವು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಷಯವಾಗಿ ವಿವೇಕದ ಹಲ್ಲು, ಈ ಕಾರ್ಯಕ್ರಮದಲ್ಲಿ ವಿವೇಕದ ಹಲ್ಲು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರಿಂದ ಅರ್ಪಿತವಾಗುವಂತಹ ಈ ಕಾರ್ಯಕ್ರಮ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಡಾಕ್ಟರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್, ಸರಣಿ ಕಾರ್ಯಕ್ರಮದಲ್ಲಿ ಎರಡನೇ ಕಾರ್ಯಕ್ರಮ ವಿವೇಕದ ಹಲ್ಲು ಎನ್ನುವಂತಹ ವಿಷಯದ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿಕ್ಕಿದ್ದೇವೆ. ಮೊದಲಾಗಿ ವಿವೇಕದ ಹಲ್ಲು, ವಿಸ್ಡಮ್ ಹಲ್ಲು ಅಂತ ಹೇಳ್ತೇವೆ, ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ. ಏನು ಇದು ಅರ್ಥ? ನೋಡಿ, ಮನುಷ್ಯನಿಗೆ ಎರಡು ರೀತಿಯ ಹಲ್ಲುಗಳಿದೆ, ಹಾಲು ಹಲ್ಲುಗಳು ಮತ್ತು ಶಾಶ್ವತ ಹಲ್ಲುಗಳು ಅಂತೇಳಿ. ಹಾಲು ಹಲ್ಲುಗಳಂದರೆ ಮಕ್ಕಳಲ್ಲಿ ಹುಟ್ಟುವಂಥ ಹಲ್ಲುಗಳು, ಶುಭ್ರವಾದ ಹಾಲಿನಂತೆ ಇರುವಂಥ ಕಾರಣ ಹಾಲು ಹಲ್ಲು ಅಂತ ಹೇಳ್ತೇವೆ. 20 ಹಲ್ಲುಗಳು ಇರ್ತವೆ. ಅದರಲ್ಲಿ 4 ಬಾಚಿ ಹಲ್ಲುಗಳು, 4 ಕೋರೆ ಹಲ್ಲುಗಳು ಮತ್ತು ದವಡೆ ಹಲ್ಲುಗಳು. ಸೊ ಇದನ್ನು ನೆಕ್ಸ್ಟ್ ಇದು ಬಿದ್ದು ಹೋಗಿ ಬರುವಂಥದ್ದು ಶಾಶ್ವತ ಹಲ್ಲುಗಳು, ಪರ್ಮನೆಂಟ್ ಟೀತ್ ಅಂತ ಹೇಳ್ತೇವೆ. ಅದರಲ್ಲಿ ಮುಂದುಗಡೆ ಮೇಲೆ 4 ಕೆಳಗೆ 4 ಬಾಚಿ ಹಲ್ಲುಗಳು ಅಂತೇಳಿ, ಮತ್ತು 4 ಕೋರೆ ಹಲ್ಲುಗಳು ಅಂತ ಇರ್ತದೆ. ಅದರ ನಂತರ ಮುಂದವಡೆ ಹಲ್ಲುಗಳು, ಪ್ರೀಮೋಲರ್ ಅಂತ ಹೇಳ್ತೇವೆ, ಮತ್ತು ದವಡೆ ಹಲ್ಲುಗಳು. ಒಂದು ಕ್ವಾಡ್ರೆಂಟ್ನಲ್ಲಿ 3, ಒಟ್ಟು 12 ದವಡೆ ಹಲ್ಲುಗಳು ಇರ್ತದೆ. ಇದು ಒಟ್ಟು 32 ಹಲ್ಲು. ಶಾಶ್ವತ ಹಲ್ಲುಗಳು 32, ಹಾಲು ಹಲ್ಲುಗಳು 20. ಈ 32 ಶಾಶ್ವತ ಹಲ್ಲುಗಳಲ್ಲಿ ಕೊನೆಯ 4 ದವಡೆ ಹಲ್ಲುಗಳನ್ನು, 3ನೇ ದವಡೆ ಹಲ್ಲುಗಳನ್ನು ನಾವು ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ. ಯಾಕೆಂದರೆ ಹಲ್ಲುಗಳು ಬರುವಾಗ ಎಲ್ಲ ಒಟ್ಟಿಗೆ ಬರೋದಿಲ್ಲ, ಒಂದೊಂದು ಸಮಯಕ್ಕೆ ಒಂದೊಂದು ಹಲ್ಲುಗಳು ಬರುವಂಥದ್ದು. ಈ 3ನೇ ದವಡೆ ಹಲ್ಲು ಸಾಮಾನ್ಯವಾಗಿ 17ರಿಂದ 21ನೇ ವಯಸ್ಸಿಗೆ ಬರ್ತದೆ, ಮೂಡಿ ಬರ್ತದೆ ಬಾಯಿನಲ್ಲಿ. ಸಾಮಾನ್ಯವಾಗಿ ವ್ಯಕ್ತಿ ಟೀನೇಜ್ ಅಂತ ನಾವು ಹೇಳ್ತೇವೆ. ಈ ವಯಸ್ಸಿಗೆ ಮನುಷ್ಯನ ವ್ಯಕ್ತಿಯ ಬುದ್ಧಿಶಕ್ತಿ ಬೆಳವಣಿಗೆ ಆಗುವಂಥ ಸಮಯ, ಬುದ್ಧಿ ಬರುವಂಥ ಸಮಯ, ಸ್ವಲ್ಪ ಮೆಚುರಿಟಿ ಬರುವಂಥ ಸಮಯ ಮಕ್ಕಳಿಗೆ. ಅಂದರೆ ಟೀನೇಜಿಗೆ ಹೋಗಿ ಎಡಲ್ಟ್ ಆಗುವಂಥ ಸಂದರ್ಭ 17ರಿಂದ 21 ವಯಸ್ಸಿಗೆ ಈ ಹಲ್ಲು ಬಾಯಿನಲ್ಲಿ ಹುಟ್ಟಿಕೊಳ್ಳುವಂಥದ್ದು. ಈ ಕಾರಣದಿಂದ ಅನ್ವರ್ಥನಾಮವಾಗಿ ಈ ಹಲ್ಲಿಗೆ ವಿಸ್ಡಮ್ ಟೂತ್ ಅಂತೇಳಿ, ಬುದ್ಧಿಶಕ್ತಿಯ ಬೆಳವಣಿಗೆ ಸಮಯದಲ್ಲಿ ಹುಟ್ಟುವ ಕಾರಣದಿಂದ ವಿಸ್ಡಮ್ ಟೂತ್ ಅಥವಾ ವಿವೇಕದ ಹಲ್ಲು ಅಂತ ನಾವು ಹೇಳ್ತೇವೆ. ಇದೊಂದು ಸಿನೋನಿಮ್ ಅಂತ ಹೇಳ್ಬೋದು, ಒಂದು ಅನ್ವರ್ಥನಾಮ ಅಂತ ಹೇಳ್ಬೋದು. ಸೊ ವಿಸ್ಡಮ್ ಟೂತ್ ಬರುವಾಗ ಭಾಳಷ್ಟು ತೊಂದರೆಗಳಾಗ್ತಾಯಿದೆ. ಈಗಿನ ಕಾಲದಲ್ಲಿ ವಿಸ್ಡಮ್ ಟೂತ್ ಎಲ್ಲರಿಗೂ ಸಹ ಬರುವುದಿಲ್ಲ, ಹೆಚ್ಚಿನವರಿಗೆ ಬರೋದಿಲ್ಲ. ಯಾಕೆಂದರೆ ಹಿಂದೆ ನಾವು ಕಾರ್ಯಕ್ರಮಗಳಲ್ಲಿ ನಾವು ಏನು ಹೇಳಿದ್ದೇವೆ ಅಂದರೆ, ನಮ್ಮ ಆಹಾರ ಪದ್ಧತಿಯೂ ಚೇಂಜ್ ಆಗ್ತಾಯಿದೆ, ನಮ್ಮ ಲೈಫ್ ಸ್ಟೈಲ್ ಸಹ ಚೇಂಜ್ ಆಗ್ತಾಯಿದೆ, ನಾವು ತಿನ್ನುವ ಆಹಾರಗಳು ಬದಲಾಗ್ತಾಯಿದೆ. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರು, ತಾತಂದರು ಮುತ್ತಾತಂದರೆಲ್ಲ ನೈಸರ್ಗಿಕವಾದ ಆಹಾರಗಳನ್ನು ಜಾಸ್ತಿ ಸೇವನೆ ಮಾಡ್ತಾಯಿದ್ರು. ಕಬ್ಬು ಇರ್ಬೋದು, ಗೆಣಸು ಇರ್ಬೋದು, ಹಸಿ ತರಕಾರಿಗಳನ್ನು ನಮ್ಮ ಎಲುಬಿಗೆ, ನಮ್ಮ ದವಡೆಗೆ ಸ್ಟಿಮ್ಯುಲೇಟ್ ಮಾಡುವಂಥ ಆಹಾರಗಳನ್ನು ಜಾಸ್ತಿ ತಿಂತಾಯಿದ್ರು, ಸೇವನೆ ಮಾಡ್ತಾಯಿದ್ರು. ಈಗ ಏನಾಗಿದೆ ಅಂದರೆ, ನಾವು ತಿನ್ನುವ ಆಹಾರಗಳೆಲ್ಲ ಜಗಿಯುವಂಥ ಪ್ರಮೇಯವೇ ಇಲ್ಲ, ಬಾಯಿಗೆ ಹಾಕಿ ನುಂಗುವಂಥದ್ದು. ನಮ್ಮ ದವಡೆಗೆ ಯಾವುದೇ ರೀತಿಯ ಸ್ಟಿಮ್ಯುಲಸ್ ನಮಗೆ ಬರುವುದಿಲ್ಲ. ಹಲ್ಲು ಬೆಳವಣಿಗೆಗೆ, ದವಡೆ ಬೆಳವಣಿಗೆಗೆ ಯಾವುದೇ ರೀತಿಯ ಇದು ಬರುವಂಥದ್ದಿಲ್ಲ, ಸ್ಟಿಮ್ಯುಲಸ್ ಇರುವುದಿಲ್ಲ. ಈ ಕಾರಣದಿಂದ ದವಡೆ ಬೆಳೆಯುವುದಿಲ್ಲ, 32 ಹಲ್ಲು ಮೂಡಲಿಕ್ಕೆ ಜಾಗ ಇರುವುದಿಲ್ಲ. ಈ ಕಾರಣದಿಂದಾಗಿ 3ನೇ ದವಡೆ ಹಲ್ಲು ಹೆಚ್ಚಿನ ಸಂದರ್ಭಗಳಲ್ಲಿ ಬರುವುದೇ ಇಲ್ಲ, ಅದು ಒಳಗಡೆನೇ ದವಡೆ ಒಳಗಡೆ ಜಾಮ್ ಆಗಿರುವಂಥದ್ದು. ಇದನ್ನು ನಾವು ಡಿಸೀಸ್ ಆಫ್ ಸಿವಿಲೈಸೇಷನ್ ಅಂತ ಹೇಳ್ತೇವೆ. ಸಿವಿಲೈಸೇಷನ್ ಅಂದರೆ ಒಂದು ನಾವು ನಾಗರಿಕತೆಯ ರೋಗ ಅಂಥೇಳಿ. ಅಂದರೆ ಪ್ರಕೃತಿನಲ್ಲಿ ಒಂದು ನಿಯಮ ಇದೆ, ನಮ್ಮ ದೇಹದಲ್ಲಿ ಯಾವುದೇ ಒಂದು ಅಂಗ ಅದು ಅಗತ್ಯ ಇಲ್ಲ ಅಂದರೆ ಪ್ರಕೃತಿಯ ದೇಹದಿಂದ ಅದನ್ನು ತೆಗೆದುಹಾಕ್ತದೆ. ಫಾರ್ ಎಕ್ಸಾಂಪಲ್, ಮೇನ್ಸ್ಗಳಲ್ಲಿ ಈ ನಮ್ಮ ನಿಪ್ಪಲ್ಸ್ಗಳಿದೆ, ಅದು ವೆಸ್ಟಿಜಿಯಲ್ ಆರ್ಗನ್. ಕ್ರಮೇಣ ಮುಂದೆ 100 ವರ್ಷಗಳ ಬಳಿಕ ಇದು ವೆಸ್ಟಿಜಿಯಲ್, ಅದ್ರಿಗೆ ಯಾವುದೇ ಫಂಕ್ಷನ್ ಇಲ್ಲ ಅಂದರೆ ದೇಹ ಅದರಿಂದ ಪ್ರಕೃತಿ ದೇಹದಿಂದ ತೆಗೆದುಹಾಕುವಂಥದ್ದು. ಈ ರೀತಿ ಡಿಸೀಸ್ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ಡಿಸೀಸ್ ಅಂಥೇಳಿ ನಾವು ಈ ವಿಸ್ಡಮ್ ಟೂತಿಗೆ ನಾವು ಹೇಳ್ತೇವೆ. ಅಂದರೆ ನಮ್ಮ ನಾಗರಿಕತೆ ಬೆಳೆದಂತೆ ಯಾವುದನ್ನು ನಾವು ನಮ್ಮ ಜೀವನ ಪದ್ಧತಿಯಿಂದ ಕ್ರಮೇಣವಾಗಿ ಕಳ್ಕೊಳ್ತೇವೆ, ಅದು ನಮ್ಮ ಪ್ರಕೃತಿಯೇ ನಮ್ಮನ್ನು ತೆಗೆದು ಬಿಡುತ್ತದೆ. ಯಾಕೆಂದರೆ ಒಂದು ವಸ್ತು, ಒಂದು ಅಂಗ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಅಂದರೆ ಅದರ ಅವಶ್ಯಕತೆ ಏನು ಅಂತೇಳಿ ನಮ್ಮ ದೇಹದಿಂದ ಅದನ್ನು ತೆಗೆದುಹಾಕುವಂಥ ಪ್ರಯತ್ನ ನಡೀತದೆ. ಈ ವಿಸ್ಡಮ್ ಟೂತು ಏನಿದ್ರು 3ನೇ ದವಡೆ ಹಲ್ಲು
ಈಗಿನ ಜನರೇಷನಲ್ಲಿ ಹಿಂದೆ ನಾವು ಏನು ಕೇಳ್ತಾ ಇದ್ವಿ ಮಾತು, ನಿನ್ನ 32 ಹಲ್ಲು ಉದುರಿಸ್ತೇನೆ ಅಂತೇಳಿ. ಈಗ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಸಿನಿಮಾಗಳೆಲ್ಲ ಡಯಲಾಗ್ಗಳಿದೆ, ಆಯನ 32 ಕುಳಿ ದೆಪ್ಪವೆ ಅಂತೇಳಿ. ಈಗ 28ಕ್ಕೆ ಸೀಮಿತವಾಗಿದೆ. ಕೊನೆಯ 4 ಹಲ್ಲುಗಳು ನಾವೇ ತೆಗಿಬೇಕು ದಂತವೈದ್ಯರೇ. ಅದು ಹಲ್ಲು ಒಳಭಾಗದಲ್ಲಿ ಸೇರಿಕೊಂಡು ಅದನ್ನು ಸಾಮಾನ್ಯವಾಗಿ ಎಲ್ರಿಗೂ ತೆಗಿಲಿಕ್ಕೂ ಆಗೋದಿಲ್ಲ. ಅದಕ್ಕೆ ವಿಶೇಷವಾದ ಪರಿಣಿತ ತಜ್ಞರು ಬೇಕಾಗ್ತದೆ. ಸೊ ಈ ರೀತಿ ವಿಸ್ಡಮ್ ಟೂತ್ ಅನ್ನೋದು ಹಲ್ಲು ವಿವೇಕದ ಬುದ್ಧಿಶಕ್ತಿ ಬರುವ ಸಮಯದಲ್ಲಿ ಬರುವ ಕಾರಣದಿಂದ ಈ ರೀತಿ ವಿಸ್ಡಮ್ ಟೂತ್ ಅಂತ ಹೇಳ್ತಾ ಇದ್ದಾರೆ. ಈಗ ವಿಸ್ಡಮ್ ಟೂತ್ ಅಂತ ಹೇಳುವಾಗ ಅದರ ಹೆಸರೇ ಒಂದು ರೀತಿಯಲ್ಲಿ ಒಂದು ವಿಶೇಷತೆಯನ್ನು ಸೂಚಿಸ್ತಾ ಇದೆ. ವಿವೇಕದ ಹಲ್ಲು. ನಾನು ಎಲ್ಲಿಯೂ ಹೇಳಿದ್ದು ಕೇಳಿದ್ದೇನೆ, ಜ್ಞಾನೋದಯದ ಹಲ್ಲು ಅಂತ ಹೇಳುವವರಿದ್ದಾರೆ ನಮ್ಮ ಹಿಂದೆ. ಅಂದರೆ ಆ ಸಮಯದಲ್ಲಿ ನಮಗೆ ಜ್ಞಾನ ಸಾಧಾರಣವಾಗಿ 90% ಪೂರ್ಣವಾಗಿ ಬೆಳೆಯುವಂತಹ ಹಂತ ಅಂತ ಹೇಳ್ತೇವೆ. ಯಾಕೆ ಈ ಹೆಸರು? ಅದೇ ಯಾಕೆಂದರೆ ಅದೇ ಹೇಳಿದ್ರಲ್ಲ, ವ್ಯಕ್ತಿ ಮೆಚ್ಯೂರ್ ಆಗ್ತಾನೆ. ಆ ಸಂದರ್ಭಗಳಲ್ಲಿ ಅವರಿಗೆ ಒಂದು ರೀತಿಯ ಇದು ಟೀನೇಜ್ ಮಕ್ಕಳ ಆಟಿಕೆಯನ್ನು ಬಿಟ್ಟು ಅವರು ಏನಾಗ್ತದೆ ಅಂದರೆ ಸ್ವಲ್ಪ ಒಂದು ರೆಸ್ಪಾನ್ಸಿಬಿಲಿಟಿ ಪ್ರೌಢಾವಸ್ಥೆಗೆ ತಲುಪುವಾಗ ಅವರಿಗೆ ಒಂದು ಈ ಮಕ್ಕಳ ಆಟವನ್ನು ಬಿಟ್ಟು ಒಂದು ಸ್ವಲ್ಪ ಮೆಚ್ಯೂರಿಟಿ ರೆಸ್ಪಾನ್ಸಿಬಿಲಿಟಿ ಇದಾಗಲಿಕ್ಕೆ ಆಗುವಾಗ, ಹೊಣೆಗಾರಿಕೆ ತಲೆ ಮೇಲೆ ಬಂದಾಗ ಬರುವಂತಹ ಒಂದು ಸಂದರ್ಭಗಳಾದ ಕಾರಣ ವಿಸ್ಡಮ್ ಟೂತ್ ಅಂತ ಹೇಳಿ ಅನ್ವರ್ಥನಾಮ ಬಂದಿರುವಂಥದ್ದು. ಅಂತೂ ಪ್ರಾಯಕ್ಕೆ ಬರುವಾಗ ಅಂದರೆ ಪ್ರೌಢಕ್ಕೆ ಬರುವಾಗ ಈ ಹಲ್ಲು ಬಂದರೆ ಒಳ್ಳೆಯದು ನಮ್ಮ ಜೀವನ ಪದ್ಧತಿಯಲ್ಲಿ. ಹೌದು, ಅಂದರೆ ಈ 3ನೇ ದವಡೆ ಹಲ್ಲು ನಾವು ಸರಿಯಾದ ಆಹಾರ ಪದ್ಧತಿಯನ್ನು ಮಾಡಿಕೊಂಡ್ರೆ, ಅಗಿದು ಜಗಿದು ನೈಸರ್ಗಿಕವಾದ ಆಹಾರ ಪದಾರ್ಥಗಳನ್ನು ತಿಂದರೆ, ಈಗಿನ ಕಾಲದಲ್ಲಿ ಕಬ್ಬು ತಿನ್ನೋ ಮಕ್ಕಳನ್ನು ಮರಗೆಣಸೆಲ್ಲ ನಾವೆಲ್ಲ ಚಿಕ್ಕದಿರುವಾಗ ಎಷ್ಟೋ ಗಡ್ಡೆ ಗೆಣಸು, ಹಸಿ ಗೆಣಸುಗಳನ್ನೆಲ್ಲ ನಾವು ತಿಂತಾ ಇದ್ವಿ. ಈಗ ಅದನ್ನೆಲ್ಲ ತಿನ್ನುವವರು ಯಾರಿದ್ದಾರೆ? ಯಾರಿಲ್ಲ. ಚಿತ್ರಗಳಲ್ಲಿ ನೋಡಿ ಇರುವಂಥದ್ದು. ಗೆಣಸು ಬೇಯಿಸಿ ತಿನ್ನುವವರು ಕಡಿಮೆ ಆಗಿದೆ ಈಗ. ಅಂತ ನೈಸರ್ಗಿಕವಾದ ಆಹಾರ ಪದ್ಧತಿಗಳು ಇಲ್ಲ. ಈ ಕಾರಣದಿಂದ ದವಡೆಗೆ ಯಾವುದೇ ರೀತಿಯ ಸ್ಟಿಮ್ಯುಲಸ್ ಬಾರದೆ ಇರುವ ಕಾರಣ ಈ ವಿಸ್ಡಮ್ ಟೂತ್ ಹಲ್ಲುಗಳ ದವಡೆ ಒಳಗಡೆ ಜಾಮ್ ಆಗುವಂಥ ಪ್ರಕ್ರಿಯೆ ಬಂದಿದೆ. ಆವಾಗ ಈ ಹಲ್ಲು ಮೂಡಿ ಬರುವಾಗ ಮೊದಲೆಲ್ಲ ಸರಾಗವಾಗಿ ಬರ್ತಾಯಿತ್ತು. ಈಗ ಬಹಳಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ಏನಾಗ್ತದೆ ಅಂದರೆ ಹಲ್ಲು ಹೊರಗೆ ಬರುವ ಸಂದರ್ಭಗಳಲ್ಲಿ ಜಾಗ ಇಲ್ಲದಿದ್ದರೆ ಅದು ಅದರ ಪ್ರೆಷರಿಗೆ ಅದರ ಮುಂದ್ಗಡೆ ಇರುವಂಥ 2ನೇ ದವಡೆ ಹಲ್ಲಿಗೆ ಇದು ಒತ್ತಡ ಹಾಕ್ತದೆ. ಮತ್ತು ಬರುವಾಗ ಅದರ ಸುತ್ತ ಕೀವು ತುಂಬಿಕೊಳ್ಳುವಂಥದ್ದು, ಅದರ ಸುತ್ತ ಮಾಂಸ ಬೆಳೆಯುವಂಥದ್ದು, ಬಾಯಿ ವಾಸನೆ ಬರುವಂಥದ್ದು, ಮತ್ತು ಅದು ಬರುವಾಗ ಡಂಗೂರ ಸಾರ್ಕೊಂಡು ಬರ್ತದೆ ವಿಸ್ಡಮ್ ಟೂತ್ ಬರುವಾಗ. ಮೊದಲೆಲ್ಲ ಹಲ್ಲು ಬಂದದ್ದು ಗೊತ್ತೇ ಆಗ್ತಾ ಇರಲಿಲ್ಲ ವಿಸ್ಡಮ್ ಟೂತ್. ಈಗ ವಿಸ್ಡಮ್ ಟೂತ್ 17-18 ವಯಸ್ಸಾಗುವಾಗ ಓಡ್ಕೊಂಡು ಬರ್ತಾರೆ ದಂತವೈದ್ಯರ ಬಳಿ. ಸಿಕ್ಕಾಬಟ್ಟೆ ಕಿವಿ ನೋವು ಮತ್ತು ದವಡೆ ಊದ್ಕೊಳ್ಳುವಂಥದ್ದು, ಬಾಯಿ ವಾಸನೆ ಬರುವಂಥದ್ದು, ಜ್ವರ ಬರುವಂಥದ್ದು, ಪೆರಿಕೊರನೈಟಿಸ್ ಅಂತ ಹೇಳ್ತೇವೆ ನಾವು ನಮ್ಮ ದಂತವೈದ್ಯರ ಭಾಷೆಯಲ್ಲಿ. ಅಂದರೆ ಹಲ್ಲು ಹುಟ್ಟುವಾಗ ಅಲ್ಲಿ ಉಂಟಾಗುವ ಇನ್ಫೆಕ್ಷನನ್ನು ಪೆರಿಕೊರನೈಟಿಸ್ ಅಂತೇಳಿ. ಇಂತಹ ಬಹಳಷ್ಟು ನೋವು ಇರ್ತದೆ, ನಿದ್ದೆ ಬರೋದಿಲ್ಲ, ಕಿವು ತುಂಬಿಕೊಂಡಿರ್ತದೆ, ಅಸಹ್ಯವಾದ ವಾಸನೆ ಇರ್ತದೆ, ಬಾಯಿ ತೆರೀಲಿಕ್ಕೆ ಆಗೋದಿಲ್ಲ, ಕಿವಿ ನೋವು ಸಹ ಇರ್ತದೆ. ಸೊ ದಂತವೈದ್ಯರಿಗೆ ಬಂದಾಗ ನಾವು ಒಂದು ಹಲ್ಲಿನ ಎಕ್ಸ್ರೇ ಮಾಡ್ತೇವೆ. OPG ಅಂತ ಹೇಳುವ ಒಂದು ಎಕ್ಸ್ರೇ, ಕ್ಷಕಿರಣ ಅಂತ ಹೇಳ್ತೇವೆ. ಅದರಲ್ಲಿ ನಮಗೆ ಕ್ಲೀನಾಗಿ ಗೊತ್ತಾಗ್ತದೆ, ಎಲ್ಲ 32 ಹಲ್ಲುಗಳ ಸಂಪೂರ್ಣವಾದ ಮಾಹಿತಿ ನಮಗೆ ಸಿಗ್ತದೆ. ಆವಾಗ ಈ ಕೊನೆಯ ದವಡೆ ಹಲ್ಲುಗಳು ಅಡ್ಡವಾಗಿರ್ತದೆ, ಮಲ್ಕೊಂಡಿರ್ತದೆ, ಉಲ್ಟಾ ಆಗಿರ್ತದೆ. ಯಾಕೆಂದರೆ ಅದು ಹೊರಗೆ ಬರುವ ಜಾಗ ಇಲ್ಲದಿದ್ದಾಗ ಎಲ್ಲೆಲ್ಲೋ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಇದನ್ನು ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ, ಇಂಪ್ಯಾಕ್ಟೆಡ್ ಟೂತ್ ಅಂತ ಹೇಳ್ತೇವೆ. ಇಂಪ್ಯಾಕ್ಟೆಡ್ ಅಂದರೆ ಹಲ್ಲು ದವಡೆಯ ಒಳಗಡೆ ಜಾಮ್ ಆಗಿರೋದನ್ನು ಇಂಪ್ಯಾಕ್ಷನ್ ಅಂತ ಹೇಳ್ತೇವೆ. ಅದನ್ನು ನಾವು ವಿಶೇಷವಾದ ಎಲ್ಲ ದಂತವೈದ್ಯರಿಗೂ ಈ ಇಂಪ್ಯಾಕ್ಟೆಡ್ ಟೂತನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್, ದವಡೆ ಶಸ್ತ್ರಚಿಕಿತ್ಸಕರು ಅಂತ ಇರ್ತಾರೆ, ಅಂಥವರು ವಿಶೇಷವಾದ ಸರ್ಜರಿ ಮುಖಾಂತರ, ಮೈನರ್ ಸರ್ಜರಿ ಮುಖಾಂತರ ಆ ಹಲ್ಲನ್ನು ತೆಗೆಯುವಂಥ ಕೆಲಸ ಮಾಡ್ತಾರೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರಿಂದ ಪ್ರಾಯೋಜಿತವಾಗುವಂತಹ ಸರಣಿ ಕಾರ್ಯಕ್ರಮ. ಈ ಸರಣಿ ಕಾರ್ಯಕ್ರಮದ 2ನೇ ಕಾರ್ಯಕ್ರಮದಲ್ಲಿ ವಿವೇಕದ ಹಲ್ಲು, ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ವಿವೇಕದ ಹಲ್ಲು ಅಂದರೆ ಹೇಗೆ ಬರುವಾಗ ಏನೆಲ್ಲ ತೊಂದರೆ ಆಗ್ತದೆ ಎನ್ನುವುದನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮಗೆ ವಿವರಿಸ್ತಾ ಇದ್ದಾರೆ. ಈಗ ಡಾಕ್ಟ್ರೇ, ಈ ಹಲ್ಲು ಈಗಿನ ಇದರಲ್ಲಿ ಬರುವುದೇ ಇಲ್ಲ, ಬರುವ ಸಂಭವಗಳೇ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ನೀವು ಹೇಳಿದ್ರಿ. ಈ ಹಲ್ಲು ಬಾರದಿದ್ದರೆ ಏನು ತೊಂದರೆ, ಬಂದರೆ ಏನು ಪ್ರಯೋಜನ? ನೋಡಿ, ಇದು ಒಂಥರ ಡಬಲ್ ಎಜ್ಡ್ ಸ್ವಾರ್ಡ್ ಥರ. ಏನಾಗಿದೆ ಅಂದರೆ ಈಗಿನ ಯಂಗರ್ ಜನ್ರೇಷನ್ಗೆ ಈ ಹಲ್ಲು ಬರುವುದೇ ಇಲ್ಲ. ಯಾಕೆಂದರೆ ಈಗ ತಾನೇ ನಾನು ಹೇಳಿದೆ, ಹಲವಾರು ಕಾರಣಗಳನ್ನು ನೀಡಿದ್ದೇನೆ. ಯಾವುದೇ ದವಡೆಗೆ ಸ್ಟಿಮ್ಯುಲಸ್ ಇಲ್ಲದಿರುವಾಗ ಹಲ್ಲು ಬರಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಇನ್ನೊಂದು ವಿಚಾರ, ಈ ಸಾಮಾನ್ಯವಾಗಿ ಗಂಡಸರ ಹಲ್ಲು ಜಾಸ್ತಿ ದೊಡ್ಡದಿರುತ್ತದೆ ಮತ್ತು ಗಂಡಸರ ದವಡೆನೂ ದೊಡ್ಡದಿರುತ್ತೆ. ಮತ್ತು ಹೆಂಗಸರದ್ದು ದವಡೆ ಚಿಕ್ಕದಿರುತ್ತದೆ, ಹಲ್ಲುಗಳ ಸೈಜು ಚಿಕ್ಕದಿರುತ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಜೀನ್ಗಳ ಸ್ನಾನ ಪಲ್ಲಟ ಆದಾಗ
ತಂದೆಯ ಹಲ್ಲು ತಾಯಿಯ ದವಡೆ, ಅಂದರೆ ದೊಡ್ಡ ಹಲ್ಲುಗಳು ಚಿಕ್ಕ ದವಡೆಯಲ್ಲಿ ಬಂದಾಗ ಜೆನೆಟಿಕ್ ಫ್ಯಾಕ್ಟರಿಂದಲೂ ಈ ರೀತಿ ಇಂಪ್ಯಾಕ್ಷನ್ ಅಂತ ಹೇಳ್ತೇವೆ, ಹಲ್ಲು ಜಾಮ್ ಆಗುವ ಸಾಧ್ಯತೆ ಇದೆ. ಇನ್ನು ಕೆಲವೊಮ್ಮೆ ತಾಯಿಯ ದವಡೆ ತಂದೆಯ ಹಲ್ಲು, ಅದೇ ರೀತಿ ತಂದೆಯ ದವಡೆ ತಾಯಿಯ ಹಲ್ಲು ಬಂದರೆ ದೊಡ್ಡ ದವಡೆಯಲ್ಲಿ ಚಿಕ್ಕ ಹಲ್ಲುಗಳು ಬಂದರೆ ಕೆಲವೊಮ್ಮೆ ಇಂಪ್ಯಾಕ್ಷನ್ ಆಗದೇ ಇರುವ ಸಾಧ್ಯತೆಗಳಿದೆ. ಅದು ನಮ್ಮ ಕೈನಲ್ಲಿರುವುದಿಲ್ಲ, ನಮ್ಮ ಇದು ಜೀವಕೋಶಗಳ ಸೆಲ್ಲಿನ ಲೆವೆಲ್ಗಳಲ್ಲಿ, ಜೀನ್ಗಳ ಲೆವೆಲಲ್ಲಿ, ವಂಶವಾಹಕಗಳ ಲೆವೆಲ್ನಲ್ಲಿ ಆಗುವಂಥದ್ದು. ಈ ರೀತಿ ಆದಾಗ ಬಹಳಷ್ಟು ತೊಂದರೆಗಳು ಕಂಡುಬರ್ತದೆ. ಬರುವಾಗ ಹಲ್ಲು ಹೊರಗಡೆ ಮೂಡದಿದ್ದಾಗ ನ್ಯಾಚುರಲ್ ಆಗಿ ಆ ವಯಸ್ಸಿನಲ್ಲಿ ಆರಂಭದಲ್ಲಿ ಜ್ವರ ಬರ್ತದೆ, ಮತ್ತು ಬಾಯಿ ವಾಸನೆ ಬರೋದು, ವೈದ್ಯರ ಬಳಿ ಓಡೋಡ್ಕೊಂಡು ಬರ್ತಾರೆ. ಆಗ ನಾವು ಹೇಳಿದಾಗೆ ಎಕ್ಸ್ರೇ ತೆಗೆದಾಗ ನಮಗೆ ಅದರ ಪರಿಪೂರ್ಣವಾದ ಮಾಹಿತಿ. ಕೆಲವೊಮ್ಮೆ ದಂತವೈದ್ಯರ ಬಳಿ ಬರೋದೇ ಇಲ್ಲ, ಕೆಲವೊಮ್ಮೆ ಕಿವಿ ನೋವು ಅಂತೇಳಿ ENT ಸರ್ಜನ್ಗಳ ಹತ್ರ ಹೋಗ್ತಾರೆ. ಅಲ್ಲಿ ನೋಡಿ ನಿಮಗೆ ಬಹುಶಃ ಹಲ್ಲು ಬರುವ ಸಾಧ್ಯತೆ ಇದೆ ಅಂತ ನಮ್ಮ ಬಳಿ ಕಳಿಸಿದಾಗ ನಮಗೆ ಅದು ಯಾಕೆ ಏನು ಅಂತ ಹೇಳೋ ಒಂದು ವಿಚಾರ ಗೊತ್ತಾಗಿ ಎಕ್ಸ್ರೇ ತೆಗೆದಾಗ ನಮಗೆ ಗೊತ್ತಾಗ್ತದೆ. ಕೆಲವೊಮ್ಮೆ ಏನು ಮಾಡ್ತೇವೆ ಅಂತ ಹೇಳಿದರೆ 100ರಲ್ಲಿ ಒಂದು 10% ಮಂದಿಗೆ ಮಾತ್ರ ಈ ಹಲ್ಲು ಈಗ ನಾರ್ಮಲ್ ಆಗಿ ಬರ್ತದೆ, ಏನು ಗೊತ್ತಿಲ್ಲದೆ ನ್ಯಾಚುರಲ್ ಆಗಿ ಬರ್ತದೆ. ಆ ಸಂದರ್ಭಗಳಲ್ಲಿ ಮೇಲುಗಡೆ ಕೆಳಗಡೆ ಹಲ್ಲು ಸರಿಯಾಗಿ ಕೂಡ್ಕೊಂಡಿದ್ದರೆ, ಸರಿಯಾಗಿ ಫಂಕ್ಷನ್ ಮಾಡ್ತಾ ಇದ್ದರೆ ನಾವು ಅದನ್ನು ತೆಗಿಲಿಕ್ಕೆ ಅಡ್ವೈಸ್ ಮಾಡೋದಿಲ್ಲ. ಆದರೆ ಈ ರೀತಿ ತೊಂದರೆಗಳಿದ್ದರೆ, ಬಾಯಿ ವಾಸನೆ ಬರುವಂಥದ್ದು, ಪದೇ ಪದೇ ಜ್ವರ ಬರುವಂಥದ್ದು, ಮತ್ತು ಬಾಯಿ ತೆರೀಲಿಕ್ಕಾಗದಿರುವಂಥದ್ದು, ಕಿವಿ ತುಂಬಿಕೊಂಡು ದಪ್ಪಗಾಗುವಂಥದ್ದು, ಕಿವಿ ನೋವು, ಮತ್ತು ಕೆಲವೊಮ್ಮೆ ವೇಗಾದಂಥ ಲೆಫ್ಟ್ಸ್ ಒಂದು ಸೈಡ್ ಫುಲ್ಲು ಎಲ್ಲಿ ಜಾಮ್ ಆಗಿದೆ ಅಲ್ಲಿ ಎಲ್ಲ ನೋವು ಬರುವಂಥದ್ದು, ಈ ರೀತಿ ಇದ್ದರೆ ನಾವು ಖಂಡಿತವಾಗಿ ಅಂಥ ಹಲ್ಲುಗಳನ್ನು ತೆಗೆಸಬೇಕು ಅಂತೇಳಿ ನಾವು ರೋಗಿಗಳಿಗೆ ಸೂಚನೆ ನೀಡ್ತೇವೆ. ಕೆಲವೊಮ್ಮೆ ನಾವು ಮೌತ್ ವಾಶ್ಗಳನ್ನು ಕೊಟ್ಟು ಅಥವಾ ಹೈಡ್ರೋಜನ್ ಉಪ್ಪು ನೀರಿನಲ್ಲಿ ಬಿಸಿ ನೀರಿಗೆ ಉಪ್ಪು ಹಾಕಿ ಸ್ವಲ್ಪ ಬಾಯಿ ಮುಕ್ಕಳಿಸಿ ಅಂತೇಳಿ ಆ ರೀತಿ ಮಾಡಿ ಆ ಕ್ಷಣಕ್ಕೆ ನಾವು ನೋವಿನಿಂದ ರಿಲೀಫ್ ಮಾಡುವ ಸಾಧ್ಯತೆಗಳು ಇದೆ. ಆದರೆ ಕ್ರಮೇಣ ಈ ರೀತಿ ಪದೇ ಪದೇ ನೋವು ಬಂದಾಗ, ಒಮ್ಮೆ ಈ ರೀತಿ ಜ್ವರ ಬಂದು ಇನ್ಫೆಕ್ಷನ್ ಕಿವಿ ತುಂಬಿಕೊಂಡಾಗ ಆ್ಯಂಟಿಬಯೋಟಿಕ್ ಕೊಡಬೇಕಾದ ಅವಶ್ಯಕತೆ ಬರ್ತದೆ. ಪದೇ ಪದೇ ಆ್ಯಂಟಿಬಯೋಟಿಕ್ಕನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಯಾವ ವೈದ್ಯರು ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂದರೆ ಆ್ಯಂಟಿಬಯೋಟಿಕ್ ಭಾಳಷ್ಟು ಬಾರಿ ತಗೊಂಡ್ರೆ ದೇಹಕ್ಕೆ ಬೇರೆ ಬೇರೆ ತೊಂದರೆಗಳು ಉಂಟಾಗ್ತದೆ. ಸೊ ನಾವು ಇದೇ ಕಾರಣದಿಂದ ಈ ವಿಸ್ಡಮ್ ಟೂತಿನಿಂದಲೇ ತೊಂದರೆ ಇದೆ ಅಂತ ಹೇಳಿದರೆ 1 ಬಾರಿಯೋ 2 ಬಾರಿಯೋ ನಾವು ಮ್ಯಾಕ್ಸಿಮಮ್ ಆ್ಯಂಟಿಬಯೋಟಿಕ್ ಕೊಡ್ಬೋದು, ಮೌತ್ ವಾಶ್ಗಳು ಕೊಡ್ಬೋದು. ಆಮೇಲೆ ರೋಗಿಗಳಿಗೆ ನಾವು ಹಲ್ಲು ಕೀಳಿಸಬೇಕು ಅಂತ ಹೇಳೋ ಒಂದು ಸಜೆಷನನ್ನು ನೀಡ್ತೇವೆ. ಮತ್ತು ರೋಗಿಗಳಿಗೆ, ವೀಕ್ಷಕರಿಗೆ ಒಂದು ಕಿವಿ ಮಾತು, ಈ ಕೊನೆಯ ಹಲ್ಲುಗಳನ್ನು ತೆಗೆಸುವಾಗ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಎಲ್ಲ ದಂತವೈದ್ಯರು ಇದರಲ್ಲಿ ವಿಶೇಷವಾದಂಥ ಪರಿಣಿತಿಯನ್ನು ಹೊಂದಿರುವುದಿಲ್ಲ. ಈ ಹಲ್ಲುಗಳನ್ನು ತೆಗಿಲಿಕ್ಕೆ ವಿಶೇಷವಾದಂಥ ಕೌಶಲ್ಯದ ಸ್ಕಿಲ್ ಬೇಕಾಗತ್ತೆ. ಯಾಕೆಂದರೆ ಕೆಲವೊಮ್ಮೆ ಅತಿಯಾದ ಫೋರ್ಸ್ ಹಾಕಿ ತೆಗೆದಾಗ ದವಡೆ ಮುರಿಯುವ ಸಾಧ್ಯತೆಗಳು ಇದೆ. ಮತ್ತು ಈ ಕೊನೆಯ ದವಡೆ ಹಲ್ಲಿಗೆ, ನಾರ್ಮಲಿ ಕೆಳಗಿನ ದವಡೆ ಹಲ್ಲಿಗೆ 2 ಬೇರು ಇರುವಂಥದ್ದು, ಮೇಲ್ಗಡೆ ದವಡೆ ಹಲ್ಲಿಗೆ 3 ಬೇರು ಇರುವಂಥದ್ದು. ಆದರೆ ಈ ವಿಸ್ಡಮ್ ಟೂತಿಗೆ ಕೆಲವೊಮ್ಮೆ 4-5 ಬೇರುಗಳೆಲ್ಲ ಇರ್ತದೆ. ಬೇರುಗಳು ತುಂಬ ಕರ್ವಾಗಿ ಬೆಂಡಾಗಿ ಇರುವಂಥದ್ದು. ಮತ್ತು ಈ ಹಲ್ಲಿನ ಬೇರಿನ ಕೆಳಭಾಗದಲ್ಲಿ ಒಂದು ನರ್ವ್ ಇರುವಂಥದ್ದು, ಕೆಳಗಿನ ದವಡೆಗೆ ಡೆಂಟಲ್ ನರ್ವ್ ಅಂತ ಹೇಳ್ತೇವೆ, ಇನ್ಫೀರಿಯರ್ ಆಲ್ವಿಲಾರ್ ನರ್ವ್ ಅಂತ ನಮ್ಮ ಭಾಷೆಯಲ್ಲಿ ಹೇಳುವಂಥದ್ದು. ಈ ನರ ಈ ಬೇರಿನಗೆ ಬಹಳ ಹತ್ತಿರದಲ್ಲಿ ಇರ್ತದೆ. ಸೊ ಒಂದು ವೇಳೆ ಅತಿ ಹೆಚ್ಚು ಪ್ರೆಷರ್ ಹಾಕಿ ತೆಗೆಯುವಾಗ ಈ ನರಕ್ಕೆ ಡ್ಯಾಮೇಜ್ ಆದರೆ ಕಂಪ್ಲೀಟಾಗಿ ಕೆಳಗಿನ ದವಡೆ ನಮಗೆ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಈ ಇಂಜೆಕ್ಷನ್ ಕೊಟ್ಟಾಗ ಯಾವ ರೀತಿ ಮರಗಟ್ಟಿದ ಹಾಗೆ ದಪ್ಪ ಆದಂಥ ಅನುಭವ ಇರ್ತದೆ, ಲೈಫ್ ಲಾಂಗ್ ಅದೇ ರೀತಿಯ ಅನುಭವ ಇರುತ್ತದೆ. ಸೊ ಈ ಕಾರಣದಿಂದ ವಿಶೇಷವಾದಂತಹ ಈ ವಿಸ್ಡಮ್ ಟೂತ್ ತೆಗೆಸುವಾಗ ಪರಿಣಿತಿ ಇರುವಂತಹ ವಿಶೇಷವಾದ ಬಾಯಿ, ಮುಖ ಮತ್ತು ದವಡೆಯ ಶಸ್ತ್ರಚಿಕಿತ್ಸಕರ ಬಳಿಯೇ ಹಲ್ಲು ಕೀಳಿಸುವಂಥದ್ದು. ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಅಂತ ಹೇಳ್ತಾರೆ. ಹೆಚ್ಚಿನ ಬಾರಿ ದಂತವೈದ್ಯರು ನೋಡಿ ಎಕ್ಸ್ರೇ ತೆಗೆದು ಅದು ಹಲ್ಲು ಒಳಗಡೆ ಜಾಮ್ ಆಗಿದ್ದರೆ ನಾವು ತೆಗೆಯಲ್ಲ, ಇಂತಹ ಶಸ್ತ್ರಚಿಕಿತ್ಸಕರ ಬಳಿ ಹೋಗಿ ಅಂತೇಳಿ. ಮತ್ತು ಮಾಮೂಲಿ ಹಲ್ಲು ಕೀಳಲಿಕ್ಕೆ ಕೇವಲ 5 ನಿಮಿಷ ಒಂದು ಇಂಜೆಕ್ಷನ್ ಕೊಡುವಂಥದ್ದು, ಹಲ್ಲು ತೆಗೆಯುವಂಥದ್ದು, ಕ್ಲೋಸ್ಡ್ ಮೆಥಡ್ ಅಂತ ಹೇಳ್ತೇವೆ. ಜಸ್ಟ್ ಇಂಜೆಕ್ಷನ್ ಕೊಡುವಂಥದ್ದು, ಹಲ್ಲು ಕೀಳುವಂಥದ್ದು 5 ನಿಮಿಷದ ಕೆಲಸ. ಆದರೆ ಈ ಹಲ್ಲನ್ನು ತೆಗಿಲಿಕ್ಕೆ ಸ್ವಲ್ಪ ಹೆಚ್ಚು ಪರಿಶ್ರಮ ಉಂಟು. ಹಲ್ಲಿಗೆ ಇಂಜೆಕ್ಷನ್ ಕೊಟ್ಟು ಅದರ ಫ್ಲ್ಯಾಪ್ ಅಂತೇಳಿ ಅದರ ಸುತ್ತ ಮಾಂಸವನ್ನು ಬಿಡಿಸಿ ಹಲ್ಲಿನ ಮೇಲೆ ಎಲುಬುಗಳು ಕವರ್ ಆಗಿದ್ದರೆ ಡ್ರಿಲ್ ಮಾಡಿ ಎಲುಬನ್ನು ಕಟ್ ಮಾಡಿ ಹಲ್ಲನ್ನು ಸಹ ತುಂಡು ಮಾಡಿ ನಾವು ತೆಗಿತೇವೆ. ಹಾಗೆ ಮಾಡೋದರಿಂದ ಹಲ್ಲಿನ ಕೆಳಭಾಗದಲ್ಲಿರುವಂಥ ನರಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮತ್ತು ಮುಂದೆ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಆಗೋದಿಲ್ಲ. ಈ ರೀತಿ ಮಾಡಿ 1-2 ಸ್ಟಿಚ್ ಹಾಕಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡ್ತೇವೆ. ಸೊ ವಿಸ್ಡಮ್ ಟೂತನ್ನು ದಯವಿಟ್ಟು ಪರಿಣಿತ ದಂತವೈದ್ಯರ ಬಳಿ ಅಥವಾ ಬಾಯಿ ಶಸ್ತ್ರಚಿಕಿತ್ಸಕರ ಬಳಿಯೇ ತೆಗೆಸಿಕೊಂಡ್ರೆ ಉತ್ತಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂದರೆ ಈಗಿನ ದಿನಗಳಲ್ಲೆಲ್ಲ ಈ ಕೊನೆಯ ಹಲ್ಲು ಬರುವಾಗ ನಾವು ಜಾಗ್ರತೆ ವಹಿಸಬೇಕು. ಒಂದು ವೇಳೆ ವಹಿಸದಿದ್ದರೆ ಅದರಿಂದ ಮುಂದಕ್ಕೆ ನಮಗೆ ಶಾಶ್ವತ ತೊಂದರೆಗಳು ಬರುವಂಥ ಕಾರಣ ಇದೆ. ಹೌದು, ಯಾಕೆಂದರೆ ಈ ಹಲ್ಲುಗಳು ಒಳಗಡೆ ಇದ್ದರೆ
ಕೆಲವೊಮ್ಮೆ ಏನಾಗ್ತದೆ, ಯಾವುದೇ ಒಮ್ಮೆ ಮಾತ್ರೆ ತಗೊಂಡಾಗ ನೋವು ಕಡಿಮೆ ಆಗ್ತದೆ. ಒಳಗಡೆನೇ ಅಲ್ಲಿ ದವಡೆ ಒಳಗಡೆ ಇದ್ದರೆ ಅಲ್ಲಿ ಕೆಲವೊಮ್ಮೆ ಸಿಸ್ಟ್ ಅಂತ ಹೇಳ್ತೇವೆ, ಅದರ ಸುತ್ತ ಇರುವಂಥ ಮಾಂಸ ಬೆಳೀಲಿಕ್ಕೆ ಶುರುವಾಗ್ತದೆ. ಮತ್ತು ಇನ್ನೊಂದು ಟ್ಯೂಮರ್ ಅಂತ ನಾವು ಏನು ಹೇಳ್ತೇವೆ, ಈ ಅಮಿಲೋಬ್ಲಾಸ್ಟೋಮಾ ಅಂತೇಳಿ ಒಂದು ಹಲ್ಲಿನ ಸಂಬಂಧಪಟ್ಟಂಥ ಒಂದು ಟ್ಯೂಮರ್, ಗಡ್ಡೆ ಅಂತ ಹೇಳ್ತೇವೆ. ಅದು ಈ ಅಲ್ಲಿ ದವಡೆ ಒಳಗಡೆ ಸೇರಿಕೊಂಡಂಥ ಈ ವಿಸ್ಡಮ್ ಟೂತ್ ಏನು ಮಾಡ್ತದೆ ಅಂದರೆ, ತನ್ನ ಸುತ್ತ ಇರುವಂಥ ಎಲುಬನ್ನು ಕರಗಿಸಿ ಅಲ್ಲಿ ಸುತ್ತವಾದಂಥ ಒಂದು ಕ್ಯಾವಿಟಿಯನ್ನು ಮಾಡಿ, ಭಾಳಷ್ಟು ಒಂದು 30% ಮಂದಿಗಳಲ್ಲಿ ಅಮಿಲೋಬ್ಲಾಸ್ಟೋಮಾ ಅಂತ ಹೇಳುವ ಒಂದು ಟ್ಯೂಮರ್, ಕ್ಯಾನ್ಸರ್ ಗೆಡ್ಡೆ ಬರುವ ಸಾಧ್ಯತೆಗಳು ಇರ್ತದೆ. ಅದಲ್ಲದೆ ಡೆಂಟಿಜರ ಸಿಸ್ಟ್ ಅಂತೇಳಿ ಒಂದು ಸಿಸ್ಟ್ ಇದೆ. ಸಿಸ್ಟ್ ಅಂದರೆ ಒಂದು ಮಾಂಸ ಬೆಳೆಯುವ ನೀರು ತುಂಬಿಕೊಳ್ಳುವಂಥದ್ದು. ಈ ರೀತಿಯೆಲ್ಲ ತೊಂದರೆಗಳು ಆಗುವ ಸಾಧ್ಯತೆ ಇದೆ. ಸೊ ನಿಮಗೆ ವಿಸ್ಡಮ್ ಬರಲಿಲ್ಲ, ಅಲ್ಲಿನ ಒಳಗಡೆ ಜಾಮ್ ಆಗಿದೆ ಅಂತೇಳಿ ಆದರೆ ದಯವಿಟ್ಟು ನಿರ್ಲಕ್ಷಿಸಬೇಡಿ. ಸೂಕ್ತ ವೈದ್ಯರ ಬಳಿ ತೋರಿಸ್ಕೊಂಡ್ರೆ ಅವರು, ಇಲ್ಲಾಂದರೆ ಪ್ರತಿ 6 ತಿಂಗಳಿಗೊಮ್ಮೆ ದಂತ ವೈದ್ಯರ ಬಳಿ ಹೋದರೆ ಕಾಲಕ್ಕೆ ಅವರು ಎಕ್ಸ್ರೇ ತೆಗೆದು ಯಾವುದಾದ್ರೂ ತೊಂದರೆ ಇದೆಯಾ ಅಂತೇಳಿ. ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಈ ಹಲ್ಲು ಪಕ್ಕದ ಹಲ್ಲಿನ ಹಿಂಭಾಗಕ್ಕೆ ಪ್ರೆಷರ್ ಆಗ್ತದೆ, ಮತ್ತು ಅಲ್ಲಿ ನಮಗೆ ಬಾಯಿ ಸರಿಯಾಗಿ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ರೋಗಿಗಳಿಗೆ. ಎರಡನೇ ಮೋಲಾರ್ನ ಹಿಂಭಾಗದಲ್ಲಿ ಕ್ಯಾವಿಟಿಯಾಗಿ ಅಲ್ಲಿ ಹುಳುಕಾಗಿ ಅಲ್ಲಿ ಕೀವು ತುಂಬಿಕೊಂಡು ಎರಡನೇ ದವಡೆ ಹಲ್ಲಿಗೂ ತೊಂದರೆ ಆಗ್ತದೆ. ಸೊ ಆ ಹಲ್ಲಿಗೂ ಸಹ ಮತ್ತೆ ರೂಟ್ ಕೆನಾಲ್ ಮಾಡುವಂಥ ಅವಶ್ಯಕತೆ ಬರ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ವಿಸ್ಡಮ್ ಟೂತ್ ಇದೆ ಅಂತೇಳಿ ಆದರೆ ದಂತವೈದ್ಯರ ಬಳಿ ತೋರಿಸಿದರೆ ಅವರು ಎಕ್ಸ್ರೇ ತೆಗಿಸಿ ಅಂತೇಳಿದರೆ ಅದನ್ನು ತೆಗೆಸಿಕೊಳ್ಳುವುದೇ ಉತ್ತಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಲ್ಲದಿದ್ದರೆ ಇಂತಹ ಟ್ಯೂಮರ್ ಇರ್ಬೋದು, ಸಿಸ್ಟ್ ಇರ್ಬೋದು, ಪಕ್ಕದ ಹಲ್ಲಿಗೆ ತೊಂದರೆ ಮಾಡುವಂಥದ್ದು, ಅಥವಾ ಯಾವತ್ತಾದರೂ ಏಟು ಬಿದ್ದಾಗ, ಫೈಟಿಂಗ್ ಆದಾಗ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ನಲ್ಲಿ ಈ ದವಡೆಯ ಭಾಗ ವೀಕ್ ಆಗುತ್ತೆ. ಯಾಕಂದರೆ ದವಡೆಯ ಒಳಗಡೆ ಹಲ್ಲು ಸೇರಿಕೊಂಡ್ರೆ ಹಲ್ಲಿನ ದವಡೆ ಅಷ್ಟು ಸ್ಟ್ರಾಂಗ್ ಆಗಿ ಇರುವುದಿಲ್ಲ. ಯಾವುದೋ ಒಂದು ಸಣ್ಣ ಏಟಿಗೂ ಸಹ ದವಡೆ ಮುರಿಯುವ ಸಾಧ್ಯತೆಗಳು ಇದೆ. ಸೊ ಈ ಎಲ್ಲ ಕಾರಣಗಳಿಂದ ವಿಸ್ಡಮ್ ಟೂತನ್ನು ವೈದ್ಯರ ಸಲಹೆಯಂತೆ ತೆಗೆಸಿಕೊಂಡ್ರೆ ಉತ್ತಮ. ಮುಂಬರುವ ಎಲ್ಲ ತೊಂದರೆಗಳನ್ನು ಇದನ್ನು ತೆಗೆಸಿದರೆ, ಕರೆಕ್ಟ್ ಸೂಕ್ತವಾದಂಥ ವೈದ್ಯರ ಬಳಿ, ಶಸ್ತ್ರಚಿಕಿತ್ಸಕರ ಬಳಿ ತೆಗೆಸಿಕೊಂಡ್ರೆ ಮುಂಬರುವ ಅನಾಹುತಗಳನ್ನು ತಪ್ಪಿಸ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸರಣಿ ಕಾರ್ಯಕ್ರಮದಲ್ಲಿ ವಿಸ್ಡಮ್ ಹಲ್ಲುಗಳು ಅಂದರೆ ವಿವೇಕದ ಹಲ್ಲುಗಳು, ನಾವು ಒಂದು ರೀತಿಯಲ್ಲಿ ಬುದ್ಧಿಯ ಹಲ್ಲು, ಜ್ಞಾನದ ಹಲ್ಲು, ಹೀಗೆ ಬೇರೆ ಬೇರೆ ಭಾಷೆಯಲ್ಲಿ ಕರಿತೇವೆ. ಈ ಹಲ್ಲು ಬರುವಾಗ ಯಾವ ರೀತಿ ತೊಂದರೆ, ಬಂದರೆ ಏನು, ಬಾರದಿದ್ದರೆ ಏನು ತೊಂದರೆ, ಇದರ ಬಗ್ಗೆ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು. ಡಾಕ್ಟರ್, ಈಗ ಈ ಹಲ್ಲಿನಿಂದ ಆಗುವ ತೊಂದರೆ, ಹಲ್ಲು ಆಗುವ ತೊಂದರೆ, ಅಥವಾ ಈಗಿನ ದಿನಗಳಲ್ಲಿ ಹಲ್ಲು ಬಾರದೇ ಇರುವುದು, ಹೀಗೆಲ್ಲ ವಿಷಯವನ್ನು ನೀವು ಹೇಳಿದ್ರಿ. ಈಗ ಈ ಹಲ್ಲಿನಿಂದ ಆಗುವ ಲಾಭ ಏನು? ಒಂದು ವೇಳೆ ಈ ಹಲ್ಲು ಇಲ್ಲ ಅಂತ ಆದರೆ ನಮಗೇನು ತೊಂದರೆ ಆಗುವುದಿಲ್ವೇ? ಈಗಿನ ಯುವ ಜನರಲ್ಲಿ ಹೆಚ್ಚಿನವರಲ್ಲಿ, ನಾನು ಈಗ ತಾನೇ ಹೇಳಿದೆ, ಡಿಸೀಸ್ ಆಫ್ ಸಿವಿಲೈಸೇಷನ್, ಮತ್ತು ನಮಗೆ ಯಾವುದು ಅಗತ್ಯ ಇಲ್ಲ ದೇಹದಿಂದ ಪ್ರಕೃತಿ ಅದನ್ನು ತೆಗೀತಾ ಇದೆ ಅಂತ ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ಈಗಿನ ಜನ್ರೇಷನ್ 50% ಮಕ್ಕಳಲ್ಲಿ ಈ ವಿಸ್ಡಮ್ ಟೂತೆ ಹುಟ್ಟುವುದೇ ಇಲ್ಲ. ನಮಗೂ ಸಹ ಆಶ್ಚರ್ಯ ಆಗ್ತಾಯಿದೆ. ಎಕ್ಸ್ರೇ ತೆಗೆದಾಗ ನೋಡಿದಾಗ 3ನೇ ದವಡೆ ಹಲ್ಲು ಬರುವುದೇ ಇಲ್ಲ. ಅದು ಕ್ರಮೇಣ ಮುಂದಿನ ದಿನಗಳಲ್ಲಿ ಇನ್ನೊಂದು 50 ವರ್ಷ ಕಳೆದಾಗ ಬಹುಶಃ ನಾವೆಲ್ಲ 28 ಹಲ್ಲುಗಳಿಂದಲೇ ಬದುಕಬೇಕಾದಂತಹ ಒಂದು ವ್ಯವಸ್ಥೆ ಬರ್ಬೋದು. ನಾನು ಯಾಕೆ ಕೇಳಿದ್ದೆ ಅಂತ ಹೇಳಿದರೆ, ಸಾಧಾರಣವಾಗಿ ನಮಗೆಲ್ಲ ಸಣ್ಣದಿರುವ ಕಲಿಸೋದು ಅಂತ ಹೇಳಿದರೆ ಈ ಕೊನೆಯ ದವಡೆ ಹಲ್ಲುಗಳು ಜಗಿಯುವ ಹಲ್ಲುಗಳು ಅಂತ ಹೇಳ್ತಾ ಇದ್ರು. ಈ 3 ದವಡೆ ಹಲ್ಲುಗಳು ಉಂಟಲ್ಲ, ಫಸ್ಟ್ ಮೋಲಾರ್, ಸೆಕೆಂಡ್ ಮೋಲಾರ್, ಥರ್ಡ್ ಮೋಲಾರ್, ಒಂದೊಂದು ಕ್ವಾಡ್ರೆಂಟ್ ಅಂತ ಹೇಳ್ತೇವೆ. ಒಟ್ಟು 12 ದವಡೆ ಹಲ್ಲುಗಳು ಇರುವಂಥದ್ದು. ಈ ದವಡೆ ಹಲ್ಲುಗಳು ಮೇನ್ಲಿ ನಮಗೆ ಅಗಿಲಿಕ್ಕೆ, ಜಗಿಲಿಕ್ಕೆ ಪೂರಕವಾದಂಥ ಒಂದು ವ್ಯವಸ್ಥೆ. ಸರಿಯಾಗಿ ಜೀರ್ಣ ಆಗಬೇಕಾದ್ರೆ ಈ ದವಡೆ ಹಲ್ಲುಗಳು, ಏನು ಗಟ್ಟಿ ವಸ್ತುಗಳಿದ್ರೂ ಆ ದವಡೆ ಹಲ್ಲಲ್ಲಿ ಕರಗ್ತದೆ ಅಥವಾ ತುಂಡಾಗ್ತದೆ ಅನ್ನುವಂಥ ಒಂದು. ಖಂಡಿತವಾಗಿ ಈ ದವಡೆ ಹಲ್ಲುಗಳಲ್ಲಿ ಎಷ್ಟು ಅಂದರೆ 400 ಪೌಂಡ್ಸ್ನಷ್ಟು ನಾವು ಪ್ರೆಷರ್ ಹಾಕಿ ಎಂಥದ್ದೇ ಆಹಾರವನ್ನು ಜಗಿಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಏನಾಗ್ತದೆ ಅಂದರೆ, ನಮ್ಮ ಆಹಾರ ಪದ್ಧತಿಯಿಂದಾಗಿ, ನಾವು ತಿನ್ನುವ ಆಹಾರ ಪದ್ಧತಿ, ಜೀವನ ಶೈಲಿಯಿಂದಾಗಿ ಈ 3ನೇ ದವಡೆ ಹಲ್ಲು ಬರದಿದ್ದರೆ ನಮಗೆ ಆ ಜಗಿಲಿಕ್ಕೆ ಸಿಗುವಂಥದ್ದು ಕೇವಲ 8 ದವಡೆ ಹಲ್ಲುಗಳು ಮಾತ್ರ. ಸೊ ನಿಮ್ಮ ಜೀರ್ಣ ವ್ಯವಸ್ಥೆಗೂ ಸಹ ಬಹುಶಃ ಇದು ತೊಂದರೆ ಆಗುವ ಸಾಧ್ಯತೆಗಳಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದರೆ ಈ ವಿಸ್ಡಮ್ ಟೂತಿನಿಂದ ನಮಗೆ ಬರದಿದ್ದರೆ ಇಷ್ಟರವರೆಗೇನು ತೊಂದರೆ ಆಗಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ತೊಂದರೆಗಳಾಗುವ ಸಾಧ್ಯತೆಗಳು ಇದೆ. ಮತ್ತು ಇನ್ನೊಂದು, ಈ ವಿಸ್ಡಮ್ ಟೂತಿಂದ ಲಾಭ ಅಂತ ಹೇಳಿದರೆ, ಈಗ ಹೊಸ ಆವಿಷ್ಕಾರಗಳು ನಡೀತಾ ಇದೆ, ಸಂಶೋಧನೆಗಳು ನಡೀತಾ ಇದೆ. ಇನ್ನೂ ಕನ್ಕ್ಲೂಸಿವ್ ಆಗಿ ಅದರ ಎವಿಡೆನ್ಸ್ ಬಂದಿಲ್ಲ. ಈ ವಿಸ್ಡಮ್ ಟೂತಿನಲ್ಲಿ ಇರುವಂತಹ, ಅದರ ಒಳಗೆ ಇರುವಂತಹ ಪಲ್ಪ್ನಿಂದ ಸೆಲ್ಗಳನ್ನು, ಈ ಜೀವಕೋಶಗಳನ್ನು ತೆಗೆದು ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೇವೆ. ಸ್ಟೆಮ್ ಸೆಲ್ಸ್ ಅಂದರೆ ಆಕಾರ ಕೋಶಗಳು ಅಂತ ಹೇಳ್ತೇವೆ. ಈಗ ಪ್ಲಾಸೆಂಟ್, ಈಗ ಮಗು ಹುಟ್ಟಿದಾಗ ಈ ಹೊಕ್ಕುಳ ಬಳ್ಳಿಯನ್ನು ತೆಗೆದು ಪ್ರಿಸರ್ವ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ಪ್ಲೂರಿಪೊಟೆಂಟ್ ಸೆಲ್ಗಳು ಅಂತ ಹೇಳ್ತೇವೆ, ಸ್ಟೆಮ್ ಸೆಲ್ಸ್ಗಳು ಅಂತ. ಆ ಸೆಲ್ಗಳಿಂದ ಯಾವುದೇ ರೀತಿಯ ಸೆಲ್ಗಳನ್ನು ನಾವು ಪುನರುತ್ಪತ್ತಿ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ನಾಳೆ ಈ ಪ್ಲಾಸೆಂಟ್ ಆ ಹೊಕ್ಕುಳ ಬಳ್ಳಿಯನ್ನು ತೆಗೆದಿಟ್ಕೊಂಡ್ರೆ ನಾಳೆ ಆ ಮಗು ದೊಡ್ಡವನಾದಾಗ ಅವನಿಗೆ ಲಿವರ್ ಪ್ರಾಬ್ಲಮ್
ಪ್ರಾಬ್ಲಮ್ ಆಗಿ ಲಿವರ್ ಹಾಳಾಯಿತು ಅಂದರೆ ಈ ಪ್ಲೂರಿಪೆಟೆಂಟ್ ಸ್ಟೆಮ್ ಸೆಲ್ಸ್ಗಳಿಂದ ಲಿವರನ್ನು ಉತ್ಪಾದನೆ ಮಾಡುವಂಥ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋದು ಸಂಶೋಧನೆಗಳು ನಡೀತಾ ಇದೆ. ಒಂದು ರೀತಿಯಲ್ಲಿ ಪ್ರತ್ಯುತ್ಪನ್ನ ಮಾಡುವಂತಹ ಶಕ್ತಿಯನ್ನು ಆ ಸ್ಟೆಮ್ ಸೆಲ್ಸ್ ಹೊಂದಿದೆ. ಅದೇ ರೀತಿ ಈ ವಿಸ್ಡಮ್ ಟೂತಲ್ಲಿ ಇರುವಂತಹ ಸ್ಟೆಮ್ ಸೆಲ್ಸ್ಗಳನ್ನು ಪ್ರಿಸರ್ವ್ ಮಾಡಿ ನಾಳೆ ಹಲ್ಲುಗಳನ್ನು ಸಹ ಪುನರುತ್ಪತ್ತಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಸಂಶೋಧನೆಗಳು ನಡೀತಾ ಇದೆ. ಬಹುಶಃ ಇವತ್ತು ಒಮ್ಮೆ ಹಲ್ಲು ಕಳೆದೋದರೆ ಅದು ಸಂಪೂರ್ಣವಾಗಿ ಮತ್ತೆ ಪುನಃ ಆರ್ಟಿಫಿಷಿಯಲ್ ಹಲ್ಲು ಇಡಬೇಕು. ಈ ರೀತಿಯ ಸಂಶೋಧನೆಗಳು ನಡೆದು ಈ ಹಲ್ಲಿನ ಸ್ಟೆಮ್ ಸೆಲ್ಸ್ಗಳಿಂದ ಮಗದೊಮ್ಮೆ ಹಲ್ಲುಗಳನ್ನು ಪುನರ್ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಆದರೆ ಬಹುಶಃ ನಮಗೆ ಇನ್ನೊಂದು 50-100 ವರ್ಷ ಕಳೆದು ಒಮ್ಮೆ ಹಲ್ಲು ಕಳೆದೋದ್ರೆ ಪುನಃ ಈ ಸ್ಟೆಮ್ ಸೆಲ್ಸ್ಗಳಿಂದ ಈ ವಿಸ್ಡಮ್ ಟೂತ್ಗಳಲ್ಲಿರುವಂಥ ಆಕಾರ ಕೋಶಗಳು ಅಂತ ಏನು ಹೇಳ್ತೇವೆ ಅದರಿಂದ ಹಲ್ಲುಗಳನ್ನು ಪುನರುತ್ಪತ್ತಿ ಮಾಡಿ ಹಲ್ಲು ಪುನಃ ಬಾಯಿನಲ್ಲಿ ಹುಟ್ಟುವ ರೀತಿಯಲ್ಲಿ ಕೆಲಸ ಸಂಶೋಧನೆಗಳು ನಡೆದರೆ ಬಹುಶಃ ನಮ್ಮ ಮಾನವ ಜನಾಂಗಕ್ಕೆ ಹೆಚ್ಚಿನ ಉಪಯೋಗ ಆಗ್ಬೋದು. ನಮ್ಮ ಜನರಿಗೆ ಮನುಷ್ಯರಿಗಿರುವಂಥದ್ದು 2 ಸೆಟ್, ಹಾಲು ಹಲ್ಲು ಮತ್ತು ಶಾಶ್ವತ ಹಲ್ಲುಗಳು. ಕೆಲವೊಂದು ಆ್ಯನಿಮಲ್ಸ್ ತಗೊಂಡ್ರೆ ಈಗ ಮೊಸಳೆ ಹಲ್ಲು ಬಿದ್ದು ಹೋದಾಗೆ ಅದಕ್ಕೆ ಹಲ್ಲು ಬರ್ತಾನೆ ಇರ್ತದೆ. ಆ ರೀತಿ ನಮ್ಮ ಮನುಷ್ಯರಲ್ಲಿ ಹಲ್ಲು ಬಿದ್ದಾಗೆ ಹಲ್ಲು ಬರ್ತಾ ಇದ್ದರೆ ಬಹುಶಃ ದಂತವೈದ್ಯರಿಗೂ ಕೆಲಸ ಇರ್ತಾ ಇರಲಿಕ್ಕಿಲ್ಲ. ಯಾಕೆಂದರೆ ಒಮ್ಮೆ ಹಲ್ಲು ಹಾಳಾದಾಗ ಮತ್ತೆ ಹಲ್ಲು ಬರ್ತಾ ಇರ್ತದೆ. ಸಹಜವಾಗಿ ಹಲ್ಲು ಬಂದರೆ ಮತ್ತೆ ಯಾರು ದಂತವೈದ್ಯರ ಬಳಿಗೆ ಹೋಗ್ತಾರೆ. ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿದೆ. ಆದರೆ ದೇವರು ಕೊಟ್ಟಿರುವಂಥದ್ದು 2. ನಾವು ಮಾನವ ನಿರ್ಮಿತವಾದಂಥ ಇಂಪ್ಲಾಂಟ್ ಅಂತ ಏನು ಹೇಳ್ತೇವೆ, ನಾವು ದಂತವೈದ್ಯರು ನಿರ್ಮಿತವಾದ. ಮುಂದಿನ ದಿನಗಳಲ್ಲಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿಸೋಣ. ಆದರೆ ವಿಸ್ಡಮ್ ಟೂತ್ ಅನ್ನುವುದು ಬಹಳಷ್ಟು ಈಗಿನ ಕಾಲದಲ್ಲಿ ಹೆಚ್ಚಿನ ಯುವಕರಿಗೆ ಬರ್ತಾ ಇಲ್ಲ. ಮುಂದಿನ ಜನಾಂಗಕ್ಕೆ ಬಹುಶಃ ಹಲ್ಲುಗಳು ಬರಲಿಕ್ಕೇ ಇಲ್ಲ. ಈಗಿನ ಸಮಯದಲ್ಲಿ ನಾನು ಹೇಳೋದಿಷ್ಟೇ, ಈ ಹಲ್ಲುಗಳು ಬರುವಾಗ ತೊಂದರೆಗಳಾದಾಗ ಆದಷ್ಟು ಬೇಗ ದಂತವೈದ್ಯರ ಬಳಿ ಹೋಗಿ ಸಾಕಷ್ಟು ಮುಂಜಾಗರೂಕತೆ ವಹಿಸಿ ಎಕ್ಸ್ರೇ ತೆಗೆಸಿ ಚಿಕಿತ್ಸೆ ಮಾಡಿಸ್ಕೊಳ್ಳಿ. ಹಾಗೆ ಮಾಡುವುದರಿಂದ ಬಹುಶಃ ನಿಮ್ಮ ಬೇರೆ ಹಲ್ಲಿಗಳಿಗೆ ಉಂಟಾಗುವ ತೊಂದರೆಗಳು ಅಥವಾ ಮುಂದೆ ಬರುವಂಥ ಬೇರೆ ಎಲ್ಲ ಟ್ಯೂಮರ್ ಇರ್ಬೋದು, ಸಿಸ್ಟ್ ಇರ್ಬೋದು, ಬೇರೆ ಎಲ್ಲ ಪೆಥಾಲಜಿಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಹಾಗೆ ಮಾಡುವುದರಲ್ಲಿಯೇ ವಿಸ್ಡಮ್ ಟೂತ್ ಒಂದು ಮೂಢನಂಬಿಕೆ ಇದೆ ಜನರಲ್ಲಿ. ಕೆಲವರು ಕೇಳ್ತಾರೆ ನನ್ನ ಹತ್ರ, ವಿಸ್ಡಮ್ ಕೂಳಿದೆತ್ತಂಡಪ್ಪಾಗ ನಮ್ಮ ವಿಸ್ಡಮ್ಮ ಅಂತ ಪೋಪುಂಡ ಅಂತೇಳಿ. ಅಂದರೆ ವಿವೇಕದ ಹಲ್ಲು ತೆಗೆದರೆ ಮತ್ತೆ ನಮಗೆ ಜ್ಞಾನನೇ ಇಲ್ವಾ? ಅವರಿಗೆ ನಾನು ಹೇಳೋದು, ವಿಸ್ಡಮ್ ಟೂತ್ ಇಂದ ಉಂಟಾಗುವ ತೊಂದರೆಗಳಿಂದ ನಿಮಗೆ ಮುಕ್ತಿ ಸಿಗಬೇಕಾದ್ರೆ ಆ ಹಲ್ಲುಗಳನ್ನು ತೆಗೆಸಬೇಕು. ಈಗ ವಿಸ್ಡಮ್ಗಳ ಇರ್ನ ಕೂಳಿಗಳ ದಾಲ ಸಂಬಂಧ ಇಜ್ಜಿ ಅಂತ ಹೇಳಿ ಕೆಲವೊಮ್ಮೆ ಒಪ್ಪುವುದೇ ಇಲ್ಲ ಜನರು. ಅವರನ್ನು ನಾವು ಕೂರಿಸಿ ಚಿತ್ರ ತೋರಿಸಿ ಈ ರೀತಿ ಮಾಡಿ ಅದು ಕೆಳಗಡೆ ಹಲ್ಲಿನ ನರದ ಮೇಲೆ ಇದೆ, ಅದರ ಪಕ್ಕದ ಹಲ್ಲಿಗೆ ಡ್ಯಾಮೇಜ್ ಮಾಡ್ತಾ ಇದೆ, ಹಲ್ಲಿನ ಸುತ್ತ ಮಾಂಸ ಬೆಳೀತಾ ಇದೆ ಅಂತೆಲ್ಲ ಹೇಳಿ ತಿಳಿ ಹೇಳಬೇಕು. ಹೆದರಿಸುವುದಲ್ಲ, ರೋಗಿಗಳಿಗೆ ತಿಳಿ ಹೇಳಿ ಮುಂದೆ ಅದರಿಂದ ತೊಂದರೆಗಳಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ರೀತಿ ನಾವು ಅವ್ರನ್ನ ಹಲ್ಲು ಕಿತ್ತು ಅವರಿಗೆ ಒಂದು ರೀತಿಯ ಒಂದು ಜಗಿಲಿಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಡುವಂಥ ಒಂದು ಹೊಣೆಗಾರಿಕೆ, ಸಾಮಾಜಿಕ ಹೊಣೆಗಾರಿಕೆ ದಂತವೈದ್ಯರಲ್ಲಿ ಇದೆ. ಆ ರೀತಿ ತೊಂದರೆಗಳಾದಾಗ ಹತ್ತಿರದ ದಂತವೈದ್ಯರ ಬಳಿ ಹೋದರೆ ನಿಮಗೆ ಸೂಕ್ತವಾದ ಮಾಹಿತಿ ಸಿಗ್ತದೆ. ಹೆಚ್ಚಿನ ವಿವರಗಳಿಗೆ ನಿಮ್ಗೆ ಏನಾದರೂ ತೊಂದರೆಗಳಿದ್ದರೆ ನಮ್ಮ ಹೊಸಕೂರಲ್ಲಿ ಚಾನೆಲ್ಗಳಿಗೆ ಫೋನ್ ಮಾಡಿದರೆ ಹೆಚ್ಚಿನ ವಿವರಗಳನ್ನು ಸಹ ನಾವು ತಿಳಿಸಲಿಕ್ಕೆ ಯಾವತ್ತೂ ಸಿದ್ಧರಿರ್ತೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ ಸರಣಿ ಕಾರ್ಯಕ್ರಮದ ಈ ಕಾರ್ಯಕ್ರಮದಲ್ಲಿ ಇವತ್ತು ವಿವೇಕದ ಹಲ್ಲುಗಳು ಅಂದರೆ ವಿಸ್ಡಮ್ ಟೂತ್ ಅಂತ ಏನು ಹೇಳ್ತೇವೆ ಆ ಹಲ್ಲುಗಳ ಬಗ್ಗೆ, ಅದರಿಂದ ಆಗುವ ಪ್ರಯೋಜನ, ಅದು ಬರುವಾಗ ಆಗುವ ತೊಂದರೆ, ಏನು ಎಚ್ಚರಿಕೆ ವಹಿಸಬೇಕು ಎನ್ನುವಂತಹ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಈ ಕಾರ್ಯಕ್ರಮದಲ್ಲಿ ನಿಮಗೆ ಇಂತಹ ಯಾವುದಾದ್ರೂ ತೊಂದರೆಗಳು ಸಮಸ್ಯೆಗಳು ಇದ್ದರೆ ನಮಗೆ ಪ್ರಶ್ನೆ ಬರೆದು ಕೇಳಬಹುದು. ಆ ಪ್ರಶ್ನೆಗೆ ಸರಿಯಾದ ಸಮರ್ಪಕ ಉತ್ತರವನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕೊಡಲಿಕ್ಕಿದ್ದಾರೆ. ಇವತ್ತಿಗೆ ಈ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ನಿರಂತರ ಈ ಸರಣಿ ಕಾರ್ಯಕ್ರಮವನ್ನು ನೋಡ್ತಾ ಇರಿ ಅಂತ ಹೇಳಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.